ರೇಪ್ ಅಂಡ್ ಮರ್ಡರ್ಗಾಗಿ ಶಿಕ್ಷೆಗೊಳಗಾಗಿರುವ ಕೈದಿಯೊಬ್ಬ ಕಣ್ಣೂರು ಜೈಲಿನಿಂದ ಪರಾರಿಯಾದ. 10 ಗಂಟೆಯಲ್ಲೇ ಬಾವಿಯೊಂದರಲ್ಲಿ ಮತ್ತೆ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾನೆ. ಭಯಂಕರ ಅಸಮ್ಯಾತ ಗೋವಿಂದಚಾಮಿ ಒಂದು ಕೈ ಕತ್ತರಿಸಿ ತೆಗೆದ ವ್ಯಕ್ತಿಯಾಗಿದ್ದಾನೆ. 2011ರ ಸೌಮ್ಯಳ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಈತ ಶಿಕ್ಷೆಗೊಳಗಾಗಿದ್ದ. ಒಂಟಿ ಕೈಯಿಂದ ಈತ ಜೈಲಿನ 25 ಅಡಿ ಎತ್ತರದ ಗೋಡೆ ಹೇಗೆ ದಾಟಿದ, ಜೈಲು ಬಟ್ಟೆಯ ಬದಲು ಬೇರೆ ಬಟ್ಟೆ ಹೇಗೆ ಪಡೆದ ಎನ್ನುವುದು ಇನ್ನೂ ಮೇಲಷ್ಟೇ ತಿಳಿಯಬೇಕಿದೆ. ಸಿಸಿಟಿವಿ ಗಮನಿಸುತ್ತಾ ಪೊಲೀಸರು ಬೆನ್ನು ಬಿದ್ದಿದ್ದಾರೆ. ಕೆಳಕೈ ಇಲ್ಲದಿರುವುದನ್ನು ಮರೆಸುತ್ತಾ ಪ್ಯಾಂಟ್ ಒಳಗಡೆ ಕೈ ಇಟ್ಟವನಂತೆ ಓಡಿದ್ದ. ಕೊನೆಗೆ ಬಳಸದೆ ಬಿಟ್ಟಿದ್ದ ಮನೆಯೊಂದರ ಬಳಿ ಓಡಿದವನು ಪೊಲೀಸರು ಬಂದದ್ದು ನೋಡಿ ಅಲ್ಲಿದ್ದ ಬಾವಿಗೆ ಹಾರಿದ್ದ. ಪೊಲೀಸರು ಅವನನ್ನ ಅಲ್ಲಿಂದ ಹಿಡಿದು ತಂದಿದ್ದಾರೆ. 2011ರಲ್ಲಿ 23ರ ಸೌಮ್ಯ ಎಂಬುವರನ್ನ ಅತ್ಯಾಚಾರ ಮಾಡಿ ದರೋಡೆ ಮಾಡಿ ರೈಲಿನಿಂದ ಹೊರಕ್ಕೆ ದೂಡಿ ಕೊಂದಿದ್ದ. 2013ರಲ್ಲಿ ಕೇರಳ ಹೈಕೋರ್ಟ್ ಆತನಿಗೆ ಫಾಸ್ಟ್ ಕೋರ್ಟ್ ನೀಡಿದ್ದ ಮರಣದಂಡನೆ ಶಿಕ್ಷೆಯನ್ನ ಎತ್ತಿ ಹಿಡಿದಿತ್ತು. 2016ರಲ್ಲಿ ಸುಪ್ರೀಂ ಕೋರ್ಟ್ ಆತನ ಮರಣದಂಡನೆ ರದ್ದುಪಡಿಸಿತ್ತು. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.